ದಲಿತ ಸಂಘಟನೆ ಸಮಾಜದಲ್ಲಿ ಅನ್ಯಾಯಕ್ಕೊಳಗಾದವರ ಧ್ವನಿಯಾಗಿ ಕೆಲಸ ನಿರ್ವಹಿಸಿದೆ. ನಾವು ಯಾವುದೇ ಧರ್ಮ, ಜಾತಿ, ಪಕ್ಷಗಳಿಗೆ ಸೀಮಿತವಾಗಿ ಕೆಲಸ ಮಾಡಿಲ್ಲ. ಶೋಷಿತ ವರ್ಗದವರ ಪರವಾಗಿ ಕೆಲಸ ಮಾಡುತ್ತಿದ್ದೇವೆ. ನಮ್ಮನ್ನು ಮತ್ತೊಂದು ಧರ್ಮದ ವಿರುದ್ಧ ಎತ್ತಿ ಕಟ್ಟಿ ನಮ್ಮ ಯುವಕರನ್ನು ಜೈಲಿಗಟ್ಟುವ ಹಿಂದೂ ಸಂಘಟನೆಗಳು ನಮಗೆ ಬೇಡ. ನಮಗೆ ವಿದ್ಯಾಭ್ಯಾಸ ಕೊಡಿ, ನ್ಯಾಯ ಒದಗಿಸುವ ಕೆಲಸ ಮಾಡಿ, ನಿಮಗೆ ಖಂಡಿತ ನಾವು ಬೆಂಬಲ ನೀಡುತ್ತೇವೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ಸ್ಥಾಪಕಾಧ್ಯಕ್ಷ BK ಸೇಸಪ್ಪ ಬಿದ್ರಗಾಡು ಹೇಳಿದರು. ಅವರು ಕನ್ಯಾನ ಗ್ರಾಮದ ಕಣಿಯೂರು ಎಂಬಲ್ಲಿ ಅಪ್ರಾಪ್ತ ಬಾಲಕಿ ಸಾವಿಗೆ ಕಾರಣದ ಆರೋಪಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಮತ್ತು ರಾಜ್ಯದಲ್ಲಿ ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯದ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿಯ ವತಿಯಿಂದ ಸೋಮವಾರ ವಿಟ್ಲ ನಾಡ ಕಚೇರಿ ಮುಂಭಾಗದಲ್ಲಿ ನಡೆದ ಪ್ರತಿಭಟನಾ ಸಭೆಯಲ್ಲಿ ಅವರು ಮಾತಾಡಿದರು. ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪೇಲ್ ಅವರು ಆತ್ಮಿಕಳ ಸಾವಿನ ವಿಚಾರದಲ್ಲಿ ದಲಿತ ಸೇವಾ ಸಮಿತಿ ವಿರುದ್ಧ ಸುಳ್ಳು ಆರೋಪ ಮಾಡಿರುವುದು ಖಂಡನೀಯವಾಗಿದ್ದು ಅವರ ಹೇಳಿಕೆಯನ್ನು ಖಂಡಿಸುತ್ತೇವೆ. ಹೋರಾಟ ಮಾಡಿದ್ದು ಬಾಲಕಿ ಮೃತಪಟ್ಟ ತಕ್ಷಣವೇ ವಿಟ್ಲ ಪೊಲೀಸ್ ಠಾಣೆಗೆ ಮನವಿ ಸಲ್ಲಿಸಿ ಆರೋಪಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ನಾವೇ ಆಗ್ರಹಿಸಿದ್ದೇವೆ. ಆತ್ಮಿಕಳ ಸಾವಿನ ವಿಚಾರದಲ್ಲಿ ದಲಿತ ಸಂಘಟನೆಗಳು ಮೌನ ವಹಿಸಿವೆ ಎಂದು ಹಿಂದೂ ಮುಖಂಡ ಶರಣ್ ಪಂಪೇಲ್ ಅವರ ಆರೋಪದಲ್ಲಿ ಹುರುಳಿಲ್ಲ ಎಂದರು. ಜನಾಂಗದ ವತಿಯಿಂದ ನಾವು ಒಂದು ಹುಡುಗಿ ಆತ್ಮಹತ್ಯೆ ಆದ ಅನ್ಯಕೋಮಿನ ಹುಡುಗ ಇದ್ದಾನೆ. ಅವನಿಗೆ ಈಗಾಗಲೇ ಜೈಲು ಶಿಕ್ಷೆ ಆಗಿದೆ. ಆದರೆ ನಮ್ಮ ಬೇಡಿಕೆ ಏನೆಂದರೆ ಮುಗೇರ ಜನಾಂಗದ ವತಿಯಿಂದ ನಾವು ಹೇಳುವುದೇನೆಂದರೆ ಅವನಿಗೆ ಮರಣದಂಡನೆ ಆಗಬೇಕು. ಯಾವುದೇ ಧರ್ಮದವರಾಗಲಿ, ಯಾವುದೇ ಜಾತಿಯವರಾಗಲಿ ತಪ್ಪು ಮಾಡಿದಲ್ಲಿ ಅವರಿಗೆ ಶಿಕ್ಷೆಯನ್ನು ಸಂವಿಧಾನಬದ್ಧವಾಗಿ ಅವರಿಗೆ ಶಿಕ್ಷೆ ಆಗಲೇಬೇಕು ಎನ್ನುವುದು ನಮ್ಮ ಒತ್ತಾಯ. ದಲಿತರುಗಳು ಈಗ ಹಿಂದೂ ಎನ್ನುವುದೇ ನಮ್ಮದೊಂದು ಭಾವನೆ. ಆದರೆ ಆಗ ಸಾರೊಬ್ಬರು ಹೇಳಿದಾಗೆ ನಮ್ಮನ್ನು ಹಿಂದೂ ಅಂತ ಹೇಳಿದರೂ ಕೂಡ ನಾವು ಹಿಂದೂ ಆಗಿ ಇಲ್ಲಿ ಒಪ್ಪಿಕೊಳ್ಳಲು ಹಿಂದೂಗಳು ತಯಾರಿಲ್ಲ. ಬೇರೆ ಯಾವುದಾದರೂ ಒಂದು ಹುಡುಗಿಗೆ ಅಂದರೆ OBC ಹುಡುಗಿಗಳಿಗೆ ಈಗ ಅನ್ಯಾಯವಾದರೆ, ಈ ರೀತಿ ಇದಾದರೆ ಇತರ ರಾಜಕೀಯ ಪಕ್ಷಗಳು ಅಥವಾ ಇತರ ವಿದ್ಯಾರ್ಥಿ ಸಂಘಗಳು, ಇತರ ಜಾತಿ ಸಂಘಟನೆಗಳು ಒಟ್ಟು ಸೇರಿ ಪ್ರತಿಭಟನೆಯಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ಕೂಡ ಆಗ್ಬೋದಿತ್ತು. ಆದರೆ ಇಲ್ಲಿ